ಅಭಿವೃದ್ಧಿಯ ಪಥದಲ್ಲಿ ಆಧುನಿಕ ತಂತ್ರಜ್ಞಾನದ ಯೋಜನೆಗಳು ಆಕಾಶದೆತ್ತರಕ್ಕೆ ಖಾಸಗಿ ಚಾನಲ್ ಅಂದ್ರೆ ಚಂದನದಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಅಂತ ಹೇಳಿದ್ರೆ ಸಿಲೆಬಸ್ ಕೊಡ್ತಾರೆ, ಎಷ್ಟು ಎಜುಕೇಶನ್ ನವರು ಇಷ್ಟು ಸಿಲೆಬಸ್ ಕೊಡ್ತಾರೆ. ಸೊ ಅದನ್ನು ಈ ಟೈಮಿಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಎಂತ 1 ವರ್ಷ ಆಗಿತ್ತಷ್ಟೇ ಹುಡುಗಿ ಇದ್ದವಳು ಹುಡುಗಾದದ್ದು. ಇದು ಖಾಸಗಿ ವಾಹಿನಿ ಮತ್ತು ಚಂದನ ವಾಹಿನಿಯಲ್ಲಿ ಕಂಡು ಬರುವಂತ ನಿರೂಪಕಿಯರು ಇರ್ತಾರಲ್ಲ, ಅವರ ಧ್ವನಿಯಲ್ಲಿರುವ ಏರುಪೇರುಗಳ ಬಗ್ಗೆ ಹೇಳ್ತೀರಾ? ಹೌದು, ಅಂದ್ರೆ ಖಾಸಗಿ ವಾಹಿನಿಗಳು ಹೈಪ್ ಅನ್ನ ಕ್ರಿಯೇಟ್ ಮಾಡ್ತದೆ. ಅಂದ್ರೆ ಜನರಲ್ಲಿ ಒಂದು ರೋಷ, ಕಿಚ್ಚು ಎಲ್ಲ ತರಿಸ್ತದೆ, ಹೊರ ಪ್ರಪಂಚಕ್ಕೆ ಒಂದು ನುಗ್ಗುವ ರೀತಿ. ಹೌದು. ಆದ್ರೆ ಚಂದನದಲ್ಲಿ ಹಾಗೆಲ್ಲ, ಎಷ್ಟು ವಿಷಯ ಉಂಟು ಅಷ್ಟನ್ನೇ ಕೂಲಂಕುಷ, ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟ್ ಆಗಿ ಹೇಳ್ತಾರೆ. ಈಗ ಉದಾಹರಣೆ ಅಂತ ಹೇಳಿದ್ರೆ ಅದೇ ಈಗ ಒಂದು ನ್ಯೂಸ್ ಹೇಳಿದಲ್ಲ, ಅದನ್ನೇ ಬೇಕಿದ್ರೆ ಒಂದು ಹೇಳಿಬಿಡುವ. ಈಗ ಚಂದನದಲ್ಲಿ ಹೇಳಿದಾದ್ರೆ, ಅಭಿವೃದ್ಧಿಯ ಪಥದಲ್ಲಿ ಆಧುನಿಕ ತಂತ್ರಜ್ಞಾನದ ಯೋಜನೆಗಳು ಆಕಾಶದೆತ್ತರಕ್ಕೆ ಬೆಳೆದಿರುವಾಗ ಇಲ್ಲೊಂದು ಕಡೆ ಇಂತಹ ಅಭಿವೃದ್ಧಿಗಳೆಲ್ಲ ಅವಡುಗಚ್ಚಿ ಕುಳಿತಿದೆ. ಅಂದ್ರೆ ಖಾಸಗಿ ವಾಹಿನಿ ಲೈಟ್ ಆಗಿ ಹೇಳ್ತಾರೆ. ಖಾಸಗಿ ವಾಹಿನಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಆಧುನಿಕ ತಂತ್ರಜ್ಞಾನದ ಯೋಜನೆಗಳು ಎಲ್ಲಿ ಹಾರ್ತಾ ಉಂಟು? ಆಕಾಶದೆತ್ತರಕ್ಕೆ ಹಾರ್ತಾ ಉಂಟು. ಎಲ್ಲಿ? ಆಕಾಶದೆತ್ತರಕ್ಕೆ. ಅದು ನಮ್ಮ ಕ್ಯಾಮರಾದಲ್ಲಿ ಮಾತ್ರ ಸೆರೆ ಆಗ್ತಾ ಇರುವಂತದ್ದು. ಆಕಾಶದೆತ್ತರಕ್ಕೆ ಹೋಗಿ ನಮ್ಮ ಮಾಧ್ಯಮದ ಪತ್ರಕರ್ತರು ಆಕಾಶದೆತ್ತರಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ. ಅದನ್ನು ನಮ್ಮ ಚಾನೆಲ್ ಅವರು ಮಾತ್ರ ಬಿತ್ತರಿಸ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಚಾನೆಲ್ ಅದು ಇಂಪಾರ್ಟೆಂಟ್. ಖಾಸಗಿ ಚಾನೆಲ್ ಅಂದ್ರೆ ಚಂದನದಲ್ಲಿ ವಿಭಿನ್ನತೆ. ಈಗ ಖಾಸಗಿ ವಾಹಿನಿ ಇರ್ಬೋದು ಅಥವಾ ಚಂದನ ಟಿವಿ ಇರ್ಬೋದು, ಅದು ಸಹ ಖಾಸಗಿ ಅಂದ್ರೆ ವಾಹಿನಿ ಇರ್ಬೋದು. ಈಗ ಅದ್ರಲ್ಲಿ ಎರಡರಲ್ಲಿ ಕೂಡ ನ್ಯೂಸ್ ಅನ್ನೇ ಕೊಡುವಂತದ್ದು. ಸೊ ಅವರವರ ಕ್ರಿಯೇಟಿವಿಟಿಗೆ ಅವರವರು ಸುದ್ದಿಯನ್ನ ಬಿತ್ತರಿಸ್ತಾ ಹೋಗ್ತಾರೆ. ಜನರನ್ನ ತಲುಪುವಂತದ್ದು ಎರಡೂ ಜನರಿಗೂ ಇರ್ತದೆ. ಜನರನ್ನು ನಾವು ಮುಟ್ಟಬೇಕು. ಸೊ ಜನರಿಂದ ನಮ್ಮ ಚಾನೆಲ್ ಅನ್ನ ನೋಡ್ಬೇಕು, ವಿಭಿನ್ನತೆಯನ್ನು ತೋರಿಸುವಂತದ್ದು. ಸೊ ಆ ಕ್ರಿಯೇಟಿವಿಟಿಯನ್ನ ಅವರು ತೋರಿಸುವಂತದ್ದು. ಈಗ ನಾನು ಕೂಡ ಈಗ ಚಾನೆಲ್ ಅಲ್ಲೇ ವರ್ಕ್ ಮಾಡುವ ಕಾರಣ, ಸೊ ನಾನು ಕೂಡ ಆ ಒಂದು ಹೈಪ್ ಅನ್ನ ತಗೊಳ್ಳೇಬೇಕಾಗ್ತದೆ. ಈಗ ನಾನು ಕೂಡ ಮುಂದೆ ಹೋಗ್ಬೇಕು. ಹೌದು, ಆಕ್ರೋಶವನ್ನ ಹೊರ ಹಾಕಿದ್ರೆ ಮಾತ್ರ ಅಲ್ಲಿ ವೀಕ್ಷಣೆ ಸಿಗುವಂತದ್ದು. ಹೌದು. ಸೊ ಈಗ ಅದೇ ನಾವು ಒಂದು ಸೇವಾ ಮನೋಭಾವ ಅಂತ ಹೇಳಿ ಹೋದ್ರೆ, ಅದೇ ಈಗಿನ ಜನರು ಆಕ್ಸೆಪ್ಟ್ ಮಾಡುದಿಲ್ಲ ಅಂತ ಅಲ್ವಾ? ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳಿದ ಹಾಗೆ. ಅಂದ್ರೆ ಅವ್ರು ಯಾವ ರೀತಿಯಲ್ಲಿ ತಕೊಂಡೋಗ್ತಾರೆ ಆ ನ್ಯೂಸ್ ಇರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನ ಇರ್ಬೋದು, ಜನರಿಗೆ ಮುಟ್ಟಿಸುವಂತದ್ದು ಇಂಪಾರ್ಟೆಂಟ್. ಹಾಗೆ ನನ್ನ ಅನುಭವ ಮಾತ್ರ. ಮತ್ತೆ ನನಗೆ ಇದ್ರಲ್ಲಿ ಅಷ್ಟು ಜ್ಞಾನನೂ ಇಲ್ಲ. ಅಂದ್ರೆ ನಾನು ಹೇಳಿದ್ದು ನನ್ನೊಂದು ಅನುಭವವನ್ನು ಹೇಳಿದ್ದು, ನನ್ನ ಅನುಭವ. ಹಾಗಾಗಿ ಅಧ್ಯಾಪಿಕೆಯಾಗಿ ನೀವು ನಿಮ್ಮ ಜೀವನದಲ್ಲಿ ತಿಳ್ಕೊಂಡು ಕೂಡ ಇರ್ತೀರಲ್ಲ, ಅದೇ ರೀತಿ ತಿಳಿಸಿ ಕೂಡ ಇರ್ತೀರಿ, ಅದರ ಅನುಭವ ಹೇಳ್ತೀರಾ? ಹೌದು, ಅಧ್ಯಾಪಿಕೆ ಅಂತ ಹೇಳುವಾಗ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಅಂತ ಹೇಳಿದ್ರೆ ಸಿಲೆಬಸ್ ಕೊಡ್ತಾರೆ, ಎಷ್ಟು ಎಜುಕೇಶನ್ ನವರು ಇಷ್ಟು ಸಿಲೆಬಸ್ ಕೊಡ್ತಾರೆ. ಸೊ ಅದನ್ನು ಈ ಟೈಮಿಗೆ ಮುಗಿಸ್ಬೇಕು ಅಂತ ಹೇಳ್ತಾರೆ. ಸೊ ಎಂತ ಆಗಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೂ ಪ್ರೆಷರ್, ಶಿಕ್ಷಕರಿಗೂ ಪ್ರೆಷರ್. ಆಯ್ತಾ? ಅದನ್ನು ಹೇಳಿ ಸುಖ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಒಂದು ಲೈಫ್ ಲೆಸನ್ ಹೇಳು ಅಂತ ಹೇಳಿದ್ರೆ ಅಲ್ಲಿ ಟೈಮ್ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಸಿಲೆಬಸ್ ಮುಗಿಸುವಂತಹ ತರಾತುರಿ. ಅಂದ್ರೆ ಇದನ್ನೆಲ್ಲ ಸಮಯದಲ್ಲಿ ಮುಗಿಸ್ಬೇಕು. ಸೊ ಇಷ್ಟೆಲ್ಲಾ ಸಿಲೆಬಸ್ಗಳು ಅಂದ್ರೆ ಬೇಕಾ ಅಂತ ಒಂದು ಪ್ರಶ್ನೆ. ಅಂದ್ರೆ ನಾವು ಮುಂಚಿನ ಗುರುಕುಲ ಅಭ್ಯಾಸ ನೋಡಿರ್ಬೋದು. ನಮ್ಮ ಜೀವನವನ್ನ ರೂಪಿಸಿಕೊಳ್ಳಿಕ್ಕೆ ನಾವು ಯಾವ ರೀತಿಯ ಮೌಲ್ಯಗಳನ್ನು ರೂಢಿಸಿಕೊಳ್ಬೇಕೋ ಅಷ್ಟನ್ನು ಕಲಿಸಿಕೊಡ್ತಾ ಇದ್ರು. ಅನುಭವಗಳ ಮೂಲಕ. ಹೌದು, ಅನುಭವದ ಮೂಲಕ ಪರಿಣತಿಯನ್ನು ಹೊಂದುತ್ತಾ ಇದ್ರು. ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ನಾಲೆಜ್ ಅವರಿಗೆ ಇರ್ತಿತ್ತು. ಆಯ್ತಾ? ಪ್ರತಿಯೊಂದು ಅಭ್ಯಾಸಗಳನ್ನ ಮಾಡಿಸ್ತಿದ್ರು. ಎಲ್ಲ ನಾಲೆಜ್ ಕೂಡ ಸಿಗ್ತಾ ಇತ್ತು ಅನುಭವದ ಮೂಲಕ. ಆದ್ರೆ ಈಗಿನ ಎಜುಕೇಶನ್ ಅಲ್ಲಿ ನೀನು ಇಷ್ಟು ಸೆಮಿಸ್ಟರ್ ವೈಸ್ ಅಂತ ಬರುವಾಗ ಇಷ್ಟನ್ನು ನೀನು ಕಲಿಲೇಬೇಕು. ಆ ವಿದ್ಯಾರ್ಥಿಗೆ ಏನರ್ಥ ಆಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ, ಅದು ಸೆಕೆಂಡರಿ. ಸೊ ನಾವು ಆ ವಿದ್ಯಾರ್ಥಿಗಳಲ್ಲಿ ಯಾವುದನ್ನು ಕ್ರಿಯೇಟ್ ಮಾಡುವ. ಈಗ ಫಾರ್ ಎಕ್ಸಾಂಪಲ್ ನೀನು ಎಕ್ಸಾಮಿಗೆ ಪ್ರಿಪೇರ್ ಆಗ, ಅಥವಾ ನಾವು ಲೈಫಿನ ಬಗ್ಗೆ ಹೇಳಿಕೊಡುದ. ಅಂದ್ರೆ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್, ಅವರ ಮಾರ್ಕಿನ ಅವರ ಈಗಿನ ಜನರೇಷನ್ ಅಲ್ಲಿ ಮಾರ್ಕೇ ತುಂಬಾ ಮುನ್ನಡೆಯನ್ನು ಸಾಧಿಸ್ತಾ ಉಂಟು. ಸಿಲೆಬಸ್ಗಳೇ ಮುನ್ನಡೆಯನ್ನು ಸಾಧಿಸ್ತಾ ಉಂಟು. ಅದ್ರಿಂದ ಈ ಮಾನವೀಯತೆಗಳು
ಈ ಜನರಲ್ ಮೌಲ್ಯಗಳು, ಜೀವನ ಮೌಲ್ಯಗಳು ತುಂಬಾ ಕಡಿಮೆ ಆಗ್ತಾ ಹೌದು. ಉಂಟು. ಹೌದು ವಿಷಯಗಳು ಅವರಿಗೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ. ಹೌದು. ಈಗ ಅಂದ್ರೆ ನಾನು ಹೇಳಿದೆ, ಪುಸ್ತಕದಲ್ಲಿ ಹೇಳಿದಷ್ಟೇ ಅವರಿಗೆ ಹೌದು. ತಿಳಿಲಿಕ್ಕೆ ಆಗ್ತದೆ. ಈಗ ನಾನು ಹೇಳಿದೆ ಅಲ್ವಾ, ಈಗ ನಮಗೊಂದು ಜಾನ್ರಲ್ ನನ್ನ ಪ್ರೈಮರಿ ಎಜುಕೇಶನ್ ಅಲ್ಲಿ ನನಗೆಷ್ಟು ಅನುಭವದ ಮೂಲಕ ನೀವು ಎಜುಕೇಶನ್ ಮುಂದೆ ಸಿಕ್ಕಿದೆ ಅಂತ ಬಂದದ್ದು. ಹೇಳಿದ್ರೆ, ನಾನು ಹೇಳಿದೆ ಪ್ರತಿಯೊಂದನ್ನು ಸಹ. ಸಂಸ್ಕಾರ ಇರ್ಬೋದು, ಅಲ್ಲಿಯ ತೋಟ, ಹೌದು. ಅದೇ ಪ್ರಾಕ್ಟಿಕಲ್ ಆಗಿ ನಮಗೆ ತುಂಬಾ ಎಜುಕೇಶನ್ ಸಿಕ್ಕಿದೆ. ಸೊ ಅದೇ ಒಂದು ಮೌಲ್ಯ ಇವತ್ತು ಈ ಒಂದು ಆ ಒಂದು ಬದುಕಿನ ಅರಿವನ್ನ ಮೂಡಿಸಿತು ಅಂತ. ಈಗ ನಾವು ಏನೇ ಇಲ್ಲದಿದ್ರು ಫಾರ್ ಎಕ್ಸಾಂಪಲ್ ಕೃಷಿ ಮಾಡಿ ಆದ್ರೂ ನಾವು ಜೀವನವನ್ನ ಸಾಗಿಸ್ಬೇಕು. ಮಾಡ್ಬೋದು. ಅಂದ್ರೆ ಅದರ ಅನುಭವ ಸಣ್ಣದಲ್ಲೇ ಬಂದ್ರೆ ಸಣ್ಣದಲ್ಲೇ ಅದನ್ನೇ ಬಂದ್ರೆ ಮುಂದುವರಿಸಿಕೊಂಡು ಹೋಗ್ಬೋದು ಹೌದು. ಅಲ್ಲ. ಅಂದ್ರೆ ನಮಗೆ ಇದೇ ಆಗ್ಬೇಕು ಅಂತ ಏನಿಲ್ಲ, ಇಂಜಿನಿಯರೇ, ಡಾಕ್ಟ್ರೇ ಡಾಕ್ಟರೇ, ಅದೇ. ಅದೇ ಬೇಕು, ಬೇಕು. ಅವರುಗಳು ಬೇಕು. ಅಂದ್ರೆ ಅದೇ ಆಗ್ಬೇಕು ಅಂತ ಇಲ್ಲ ಅಂತ. ಇಲ್ಲ, ಅದಾಗದಿದ್ರೆ ಕೃಷಿಯಲ್ಲಿ ಕೂಡ ಆತ್ಮಹತ್ಯೆ ಇಲ್ಲ. ಹೌದು. ಅಂದ್ರೆ ನಮಗೆ ಯಾವ್ದೋ ಒಂದು ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ನಮಗೆ ಕೃಷ್ಣ ಎಷ್ಟು ಕೊಟ್ಟಿದ್ದಾನೆ, ಸೊ ಹೌದು. ಕೈ ಕಾಲೆಲ್ಲ ಕರೆಕ್ಟ್ ಕೊಟ್ಟಿದ್ದಾನೆ ಅಂದ್ರೆ ಏನೋ ಒಂದು ಮಾಡಿಕೊಂಡು ಇರ್ಬೋದು. ಪ್ರತಿಯೊಂದು ವಿಷಯಕ್ಕೂ ಸೊಲ್ಯೂಷನ್ ಖಂಡಿತ ಇದ್ದೇ ಇರ್ತದೆ. ಹಾಗಾಗಿ ನಾನು ಅಧ್ಯಾಪಿಕೆ ಆಗಿರುವಂತ ಸಂದರ್ಭದಲ್ಲಿ ಈಗ ನಾನು ಆದಷ್ಟು ಲೈಫ್ ಲೆಸನ್ಸ್ ಅನ್ನ ಹೇಳಲಿಕ್ಕೆ ಟ್ರೈ ಮಾಡುದು, ಬಟ್ ಅಲ್ಲಿ ಟೈಮ್ ಸಾಕಾಗುದಿಲ್ಲ. ಯಾಕಂದ್ರೆ ಸಿಲೆಬಸ್ ಮುಗಿಸ್ಬೇಕು ಅನ್ನೋಂತ ಆ ಒಂದು ಅರ್ಜೆನ್ಸಿ. ಸೊ ಎಲ್ಲ ಕೂಡ ಈಗಿನ ಎಜುಕೇಶನ್ ಏನಾಗಿದೆ, ಅರ್ಜೆನ್ಸಿಯಲ್ಲೇ ಹೋಗ್ತಾ ಉಂಟು ಅಂತ. ಆದ್ರೆ ಡೈಲಿ ಕೂಡ ಏನಾದ್ರೂ ಸಮಯ ಸಿಕ್ಕಿದ್ರೆ ನಮ್ಮ ಮಕ್ಕಳಿಗೆ ಹೇಳ್ತೇನೆ ನಾನು, ಬರೀರಿ ಮಕ್ಕಳೇ, ಬರೀರಿ ಬರೀರಿ. ಅಂದ್ರೆ ನಾನು ಬರೀದ್ರಲ್ಲಿ ಹೆಚ್ಚಿರೋ ಕಾರಣ, ಅಥವಾ ನಿಮ್ಮ ಟ್ಯಾಲೆಂಟ್ ಇದ್ರೆ ತೋರಿಸಿ ಮಕ್ಕಳೇ ಅಂತ ಅವರಿಗೋಸ್ಕರ ಟೈಮ್ ಅನ್ನ ಕೊಡ್ತೇನೆ. ಬಟ್ ಈಗಿನ ಮಕ್ಕಳಿಗೆ ಅದೇನು ಗೊತ್ತಿಲ್ಲ. ಅಂದ್ರೆ ಈಗ ನೀವು ನೋಡಿರ್ಬೋದು, ಸಣ್ಣ ವಯಸ್ಸಲ್ಲಿರುವಾಗ ಈಗ 1ನೇ ಕ್ಲಾಸಲ್ಲಿ ಇರುವ ಮಕ್ಕಳನ್ನೇ ನಾವು ಕರೆದ್ರೆ, ಈಗ ಯಾರಾದ್ರೂ ಬಂದು ಪದ್ಯ ಹೇಳಿ ಅಂತ ಹೇಳಿದ್ರೆ 4-5 ಜನ ಮುಂದೆ ಬಂದು ಹೇಳ್ತಾರೆ. ಅದೇ. ಆದ್ರೆ ಈಗ ಬಂದು ಪದ್ಯ ಹೇಳಿ ಮಕ್ಕಳು ಅಂತ ಹೇಳಿದ್ರೆ ಹಿಂದೆ ನಾಚಿಕೆ, ಇಲ್ಲ ಹೋಗ್ತಾರಲ್ಲ, ಇಲ್ಲ ಹಿಂದೆ, ನಾಚಿಕೆ. ಅಂದ್ರೆ ಹಿನ್ನಡೆ. ಹೌದು. ಅಂದ್ರೆ ಅದು ಹಿನ್ನಡೆ ಕಾಮನ್, ವಯಸ್ಸಿನ ಒಂದು ಸಹಜ ಗುಣ ಅದು. ಆ ಒಂದು ನಾಚಿಕೆ ಎಲ್ಲ ಬರುವಂತದ್ದು. ಬಟ್ ಅದನ್ನು ಮೀರಿ ನಿಲ್ಬೇಕು ಅಂತ ನಾವು ಪ್ರಯತ್ನವನ್ನ ಪಡ್ಬೇಕು. ಪ್ರತಿಭೆಯನ್ನ ಮುಚ್ಚಿಟ್ರೆ ಅದು ಕೊಳಿತದೆ, ಪ್ರತಿಭೆಯನ್ನು ಬಿಚ್ಚಿಟ್ರೆ ಅದು ಹೊಳಿತದೆ. ಯಾವತ್ತೂ ಕೂಡ ನಮ್ಮ ಪ್ರತಿಭೆ ಅದಕ್ಕೆ ಸಹ ಒಂದು ಬೆಳಿಲಿಕ್ಕೆ ಅವಕಾಶವನ್ನ ಕೊಡ್ಬೇಕು. ಅಂದ್ರೆ ನಾವು ಅದನ್ನ ಪ್ರೋತ್ಸಾಹವನ್ನ ಮಾಡಿದ್ರೆ ಮಾತ್ರ ಅಲ್ವಾ ಅದು ನಮ್ಮನ್ನ ಗೌರವಿಸುವಂತ. ಅಂದ್ರೆ ನಮ್ಮ ಪ್ರತಿಭೆಯನ್ನ ಗೌರವಿಸ್ಬೇಕು ನಾವು. ನಮಗೆ ಇಷ್ಟು ಉಂಟು, ಸೊ ಅದನ್ನ ಯಾವತ್ತು ನಮ್ಮ ಮನಸ್ಸಿನೊಳಗಿಂದಾದ್ರೂ ಹಂಬಲ್ ಆಗಿರ್ಬೇಕು. ಮತ್ತೆ ಅಹಂ ಇರ್ಬಾರ್ದು. ನನಗೆ ಇದೆಲ್ಲ ಉಂಟು, ಈ ಪ್ರತಿಭೆ ಉಂಟು ಅಂದ್ರೆ ಇದು ಆಡ್ತಾನೆ, ಏನಾಗ್ತದೆ, ನಾನೇ ದೊಡ್ಡ. ನಾನೇ ದೊಡ್ಡ, ಅದು ಇರ್ಬಾರ್ದು. ಸೊ ಆ ಒಂದು ಹಂಬಲ್ ನಮಗೆ ನಾವು ಥ್ಯಾಂಕ್ಸ್ ಹೇಳುವಂತಹ ಒಂದು ಪ್ರವೃತ್ತಿಯನ್ನ ಇಟ್ಕೊಳ್ಬೇಕು ಮನಸ್ಸಿನೊಳಗೆ. ಥ್ಯಾಂಕ್ ಯು ಗಾಡ್, ಅಂದ್ರೆ ದೇವರಿಗೆ ಅರ್ಪಿಸುವಂತದ್ದು. ನಾವು ದೇವರಿಗೆ ಚಿರಋಣಿ, ಇಷ್ಟೆಲ್ಲ ಕೊಟ್ಟಿದ್ಯಲ್ಲ ನೀನು, ಇದೇ ದೊಡ್ಡದು. ಇದೇ ದೊಡ್ಡದು ಅಲ್ವಾ. ಸೊ ಅದೇ ನಿಜವಾಗಿ ಕೂಡ ಅದೇ ಒಂದು ಮಹತ್ವವನ್ನು ಸಾಧಿಸುವಂತದ್ದು ಜೀವನದಲ್ಲಿ. ಅಲ್ಲ, ನೀವು ಮಕ್ಕಳಿಂದ ಏನಾದ್ರು ಈ ಅನುಭವನು ಅವ್ರೆ ನಿಮಗೆ, ಅಂದ್ರೆ ನಾವು ಕೂಡ ಈಗ ಸಣ್ಣವರಿಂದಲೇ ಕಲಿಯೋ ಒಂದು ಇದು ಇರ್ತದಲ್ಲ, ಹೌದೌದು. ಆ ರೀತಿ ಏನಾದ್ರೂ ಅನುಭವ ಉಂಟಾ ನಿಮ್ಮ ಶಾಲಾ ಈಗ ಅಂದ್ರೆ ಅಧ್ಯಾಪಿಕೆ ವೃತ್ತಿಯಲ್ಲಿ ಇರುವಾಗ? ಅಧ್ಯಾಪಕಿ ಅಂದ್ರೆ ಅಂದ್ರೆ ನಾನು ಬರಿತಾ ಇದ್ದೆ. ಫಸ್ಟ್ 2023 ನಾನು ಜಾಯ್ನ್ ಆದದ್ದು ಕಾಲೇಜಿಗೆ ಶಿಕ್ಷಕಿಯಾಗಿ. ಸೊ ಅಲ್ಲಿ 2023 ನಾನು ಫುಲ್ ಜಾಸ್ತಿ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಎಲ್ಲ, ಕವನದ ಬಗ್ಗೆ. ಮಕ್ಕಳಿಗೆ. ಮತ್ತೆ ಇದೆ ಸಿಲೆಬಸ್ ನ ಅದೇನೋ ಆ ಒಂದು ಜನರಿಗೆ ಸೀಮಿತ ಆಗಿ ಹೋಯ್ತು. ಮತ್ತೆ ಆ ಒಂದು ಟೈಮಲ್ಲಿ ನಾನು ತುಂಬಾ ಹೇಳ್ತಾ ಇದ್ದೆ. ಆಗ ಕೆಲವರೆಲ್ಲ ತುಂಬಾ ಚೆನ್ನಾಗಿ ಬರಿತಾ ಇದ್ರು. ನನಗೆ ಜರ್ನಲಿಸಂ ಮಾಡ್ಬೇಕು ಅಂತ ಭಾರಿ ಆಸೆ ಇತ್ತು ಅಂತ ನಾನು ಹೇಳಿದ್ದೆಲ್ಲ. ಸೊ ಅದನ್ನ ನನ್ನ ಸ್ಟೂಡೆಂಟ್ ಮಾಡ್ತಾ ಇದ್ದಾಳೆ. ಅಂದ್ರೆ ಅವಳು ನನ್ನಿಂದ, ಈಗ ಅವಳು MC ಮಾಡ್ತಾಳೆ, ಅವಳು ಕವನ ಬರಿತಾಳೆ, ಅವಳು ಹಾಡ್ತಾಳೆ, ಅವಳು ಎಲ್ಲಿಯ ಹುಡುಗಿ? ಅವಳು ಉಪ್ಪಿನಂಗಡಿ ಸೈಡಿನವಳು. ಸೊ ಅವಳು ಏನು ವಿವೇಕಾನಂದಲ್ಲಿ ಜರ್ನಲಿಸಂ ಮಾಡ್ತಾ ಇದ್ದಾಳೆ. ಸೊ ಆ ಒಂದು ಖುಷಿ ನನಗೆ ಉಂಟು. ಸೊ ನಿಮ್ಮಿಂದಾಗದ ನಿಮ್ಮ ಶಿಷ್ಯರು ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಬ್ಳು ರಕ್ಷಿತಾ ಅಂತ, ಅವಳು ಲಾಸ್ಟ್ ಇಯರ್ ಪಾಸ್ ಔಟ್. ಸೊ ಅವಳು ಕೂಡ ನನ್ನ ಹಾಗೇನೆ ಕವನ ಬರೆಯುವಂತದ್ದು. ಅಂದ್ರೆ ಕೆಲವರು ಹೇಳ್ತಾರೆ ನಿಮ್ಮ ಕವನ ಓದ್ಲಿಕ್ಕೆ ಅರ್ಥನೇ ಆಗುದಿಲ್ಲ ಅಂತ. ಅರ್ಥ ಇರ್ತದೆ, ಒಂದು 4-5 ಸರ್ತಿ ಓದ್ಬೇಕು, ಮತ್ತೆ ಅವಲೋಕನ ಮಾಡ್ಬೇಕಾಗ್ತದೆ. ಹಾಗಾಗಿ ಅವಳು ಸಹ ಹಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈಗ ಅವಳು ಇನ್ನೊಂದು ಕಾಲೇಜಿಗೆ ಸೇರಿದ್ದಾಳೆ, ಅಂದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ. ಸೊ ಅಲ್ಲಿಯ ಶಿಕ್ಷಕರು ಅವಳಿಗೆ ತುಂಬಾ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವಳಲ್ಲಿ ಹೇಳಿದ್ರಂತೆ ಮೊನ್ನೆ, ನನಗೆ ಅಂದ್ರೆ ನಮ್ಮ ಕಾಲೇಜಿನ ವತಿಯಿಂದ ನಿಮ್ಮ ಬುಕ್ ಅನ್ನ ಪಬ್ಲಿಷ್ ಮಾಡುವ ಅಂತ. ನನಗೆ ಭಾರಿ ಖುಷಿ ಆಯ್ತು. ಅಂದ್ರೆ ನಮಗೆ ಸಹ ಇಂತಹ ಒಂದು ಅವಕಾಶ ಇರ್ಬೇಕಿತ್ತು ಅಂತ. ಖಂಡಿತ ಒಂದು ನಾನು ಹೇಳಲೇಬೇಕು, ಪದವಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಹರಿಪ್ರಸಾದ್ ಸರ್ ಅಂತ ಒಬ್ರಿದ್ರು. ಅಂದ್ರೆ ನಮಗೆ ವಾಣಿಜ್ಯ ವಿಭಾಗಕ್ಕೆ ಅಲ್ಲಿ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಾನೀಗ ಕವಯತ್ರಿ ಅಂತ ಹೇಳಿ 4 ಜನ ಹೇಳ್ತಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಹೇಳ್ಬೇಕು ಅಂತ
ಆಸೆ ಏನಿಲ್ಲ, ಬಟ್ ನಾನ್ ಬರಿತೇನೆ, ಬರೀ ತೃಪ್ತಿ ಇತ್ತು. ಬಟ್ ಆತರ ಕರೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರೇ. ಸೊ ಅವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಆ ನಮ್ಮ ಏನು ಆ ಒಂದು ಚಿಗುರೆಲೆ ಬಳಗ ಅಂತ ಹೇಳಿ ಉಂಟು. ಅದ್ರಲ್ಲಿ ಸ್ಥಾಪಕಾಧ್ಯಕ್ಷರು ಚಂದ್ರಮೌಳಿ ಕಡಂದೇಲು ಅಂತ ಇದ್ದಾರೆ. ಸೊ ಅವರು ನನ್ನ ಜೂನಿಯರ್ ಆಗಿದೆ. ಆಕ್ಚುಲಿ ಅವನು ನಮ್ಮ ಜೂನಿಯರ್, 2 ವರ್ಷ ಜೂನಿಯರ್. ಸೊ ಅವರು ಈಗ ಸಂಸ್ಥೆಯನ್ನು ಕರಾವಳಿ ಏನು ಕನ್ನಡ ಸಮ್ಮಿಲನ ಅಂತ ಹೇಳಿ 2 ಸಂಸ್ಥೆಯನ್ನ ಕಟ್ಟಿದ್ದಾರೆ, ಮತ್ತೆ ಬೀದಿ ನಾಟಕ ಎಲ್ಲ ಮಾಡ್ತಾರೆ. ಸೊ ಅವರಲ್ಲಿ ಹೇಳಿಸಿ ನಾನು ಒಂದು ದಿನ ಕಾಲೇಜಲ್ಲಿ ಇದ್ದೆ, ಬೆಟ್ಟಂಪಾಡಿಯಲ್ಲಿ ಇಂಟರ್ನ್ಶಿಪ್ಗೆ ಅಂತ ಹೋಗಿದ್ದವಳು. ಲೈಬ್ರರಿಯಲ್ಲಿ ಇದ್ದೆ, ಲೈಬ್ರರಿ ಕೂತು ಓದ್ತಾ ಇದ್ದೆ. ಆಗ ಈ ಚಂದ್ರಮೌಳಿ ಕಡಂದೇಲು ಬರ್ತಾರೆ. ಬಂದು ಎಂತ ನಾನು ಬುಕ್ ಓದ್ತಾ ಇರುವಾಗ ನೀವು ಕವನ ಬರಿತೀರಂತೆ ಅಲ್ವಾ ಅಂತ ಹೇಳಿದ್ರು. ಆಗ ನಾನು ಅಷ್ಟೇನಿಲ್ಲ, ನಾನು ಅಷ್ಟು ಜಾಸ್ತಿ ಬರಿತಿರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಬರಿತಿದ್ದೆ. ಸೊ ಬರಿತೇನೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರು. ಸ್ವಲ್ಪ ಸ್ವಲ್ಪ ಆದ್ರೂ ಪರವಾಗಿಲ್ಲ, ನಾಡಿದ್ದೊಂದು ಕವಿಗೋಷ್ಠಿ ಉಂಟು, ನೀವು ಬರ್ಬೇಕಾಯ್ತಾ ಅಂತ ಹೇಳಿದ್ರು. ನಿಮ್ಮ ಹೆಸರು ಹಾಕ್ತೇನೆ ಅಂತ. ಅದಕ್ಕೆ ನಾನು ಕವಿಗೋಷ್ಠಿ ಅದಕ್ಕೆಲ್ಲ ನಾನು ಬರುದಿಲ್ಲ, ನಂಗೆ ಭಯ ಆಗ್ತದೆ ಅಂತ. ಅಂದ್ರೆ ಒಂದು ಸ್ವಲ್ಪ ಅದನ್ನು ಫೇಸ್ ಮಾಡಿ ಗೊತ್ತಿರ್ಲಿಲ್ಲ ಕವಿಗೋಷ್ಠಿಯನ್ನೆಲ್ಲ. ನಾನು ಅಷ್ಟು ದೊಡ್ಡ ಕವನೆಲ್ಲ ಬರೆಯುದಿಲ್ಲ, ನೀವು ಬರ್ದದನ್ನು ತನ್ನಿ ಓದಿ ಸಾಕು ಅಂತ ಹೇಳಿದ್ರು. ಮತ್ತೆ ಅದನ್ನು ಹೇಳಿ ಕಳಿಸಿದ್ದು ಹರಿಪ್ರಸಾದ್ ಸರ್, ಪ್ರತ್ಯಕ್ಷವಾಗಿ ಚಂದ್ರಮೌಳಿ ಕಡಂದೇಲು ಬಂದ್ರು. ಅದನ್ನ ಅವರಿಗೆ ತಿಳಿಸಿದ್ದು ಹರಿಪ್ರಸಾದ್ ಸರ್. ಸೊ ಅಲ್ಲಿ ಒಬ್ರು ಇದ್ದಾರೆ, ಅಲ್ಲಿ ಏನು ಅವರಲ್ಲಿ ಕೇಳಿ ನೀವು ಅವ್ರ ಹೆಸರು ಕೊಟ್ಟಾರು ಅಂತ ಹೇಳಿ. ಹಾಗಾಗಿ ಅಲ್ಲಿಂದ ನಾನು ಕವನಕ್ಕೆ ಫಸ್ಟ್ ಕವಿಗೋಷ್ಠಿ ಅಲ್ಲಿಗೆ ನಾನು ಬೆಟ್ಟಂಪಾಡಿ ಶಾಲೆಯಲ್ಲಿ ಆದದ್ದು. ಸೊ ಅಲ್ಲಿ ನಾನು ಫಸ್ಟ್ ಕವಿಗೋಷ್ಠಿ ಹೋಗಿ ಆಮೇಲೆ ಗೊತ್ತಾಯ್ತು. ಆಮೇಲೆ ಚಿಗುರೆಲೆಯವರೆಲ್ಲ ತುಂಬಾ ಏನು ಬೆಳೆಸಿದ್ದಾರೆ, ಅವಕಾಶಗಳನ್ನ ಕೊಟ್ಟಿದ್ದಾರೆ, ವೇದಿಕೆಗಳನ್ನ ಕೊಟ್ಟಿದ್ದಾರೆ. ಚಿಗುರೆಲೆ ಇರ್ಬೋದು, ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳಿದೆ, ಸವಿ ಹೃದಯದ ಕವಿ ಮಿತ್ರರು ಅಂತ ಪೆರ್ಲದವರಿದ್ದಾರೆ. ಹಾಗೆ ತುಂಬಾ ವೇದಿಕೆಗಳು ಸಿಕ್ಕಿದೆ. ಹೌದು, ಫಸ್ಟಿಗೆ ಸಿಕ್ಕಿದ್ದಿದೆ. ಹಾಗೆ ಚಂದ್ರಮೌಳಿ ಕಡಂದೇಲು ಮತ್ತೆ ಹರಿಪ್ರಸಾದ್ ಸರ್, ಮತ್ತೆ ಅಲ್ಲಿ ವರದರಾಜ ಚಂದ್ರಗಿರಿ ಅಂತ ಹೇಳಿ ಪ್ರಾಂಶುಪಾಲರಿದ್ರು ಬೆಟ್ಟಂಪಾಡಿಯಲ್ಲಿ. ಅವರು ಬಹಳ ಟ್ಯಾಲೆಂಟೆಡ್, ಅಂದ್ರೆ ಅವರು ತುಂಬಾ ಬರೀತಾರೆ. ಸೊ ನಾನು ಆಕ್ಚುಲಿ ಬೆಟ್ಟಂಪಾಡಿ ಕಾಲೇಜಿಗೆ ಜಾಯ್ನ್ ಆದದ್ದೇ ವರದರಾಜ್ ಸರ್ ಇದ್ದಾರೆ ಅಂತ ಹೇಳಿ. ಅಂದ್ರೆ ಅವರಿಂದ ಏನಾದ್ರೂ ನಮಗೆ ತಿಳ್ಕೊಳ್ಬಹುದು ಅಂತ. ಅವರಿಗೆ ಮೊನ್ನೆ ರಿಟೈರ್ಡ್ ಆಯ್ತು. ಸೊ ಏನಾಯ್ತು ಅಂತ ಹೇಳಿದ್ರೆ, ನಾನು ಜಾಯ್ನ್ ಆದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಹೀಗೆ ನೀನು ಇರ್ಬೇಕು. ಸೊ ಕಾಲೇಜಲ್ಲಿ ಶಿಸ್ತಿನ ಬಗ್ಗೆ ಸ್ವಲ್ಪ ಪಾಠವನ್ನೆಲ್ಲ ಮಾಡಿದ್ರು ಜಾಯ್ನ್ ಆಗೋ ಸಂದರ್ಭದಲ್ಲಿ. ಮತ್ತೆ 1 ತಿಂಗಳ ಕಳೆದಾಗ ಅವ್ರು ರಿಟೈರ್ಡ್ ಅಲ್ಲ, ಟ್ರಾನ್ಸ್ಫರ್ ಆದ್ರು ಬೇರೆ ಕಾಲೇಜಿಗೆ. ನಂಗೆ ಬೇಜಾರಾಯ್ತು, ಇವರು ಹೋದ್ರಲ್ಲ ವರದರಾಜ್, ನಾನು ಬಂದದ್ದೇ ಇವರಿಗೋಸ್ಕರ, ಇವರು ಹೋದ್ರಲ್ಲ ಅಂತ. ಅವ್ರು ಹೋದಾಗ ಹರಿಪ್ರಸಾದ್ ಸರ್ ಬಂದ್ರು. ಹರಿಪ್ರಸಾದ್ ಸರ್ ಅಂದ್ರೆ ಅದೇ ನಾನೀಗ ಹೇಳಿದಲ್ಲ. ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಈಗ ಭಾಷಣ ಮಾಡುದ್ರಲ್ಲೆಲ್ಲ ಅವ್ರು ಹೇಳಿದ್ರು, ಅವ್ರು ತುಂಬಾ ಚಂದ ಭಾಷಣ ಮಾಡ್ತಾರೆ. ಸೊ ಅವ್ರು ಹೇಳಿದ್ರು, ನಾನು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಡಿಗ್ರಿಯಲ್ಲಿ ಇರುವಾಗ. ಸೊ ನೀವು ಎಂತ ಈಗ ಸ್ಟಾರ್ಟ್ ಮಾಡ್ಬೋದು ಭಾಷಣ ಮಾಡ್ಲಿಕ್ಕೆ ಅಂತ. ಅವರೆಲ್ಲ ಹೇಳಿದನ್ನ ಕೇಳಿ ಮತ್ತೆ ನಾವು ಸಹ ಒಂದು ವೇದಿಕೆ ಮೇಲೆ ಹತ್ಬೋದು, ಮಾತಾಡ್ಬೋದು ಅನ್ನುವ ಧೈರ್ಯ ಸಹ ಬಂತು. ಮತ್ತೆ ಹೇಗೇನು ಬಂದ್ರು ವರದರಾಜ್ ಸರ್. 2 ವರ್ಷ ಕಳ್ತು, ಅಂದ್ರೆ ಹೌದು 2 ವರ್ಷ ಕಳ್ತು ನಾನು ಹೋಗೋ ಟೈಮಲ್ಲಿ ಅಂತೂ ಅವರಿದ್ರು. ಆಗ ಅವರಿಗೂ ಗೊತ್ತಿಲ್ಲ, ನನಗೂ ಅವರನ್ನು ಹೋಗಿ ಮಾತಾಡಿಸ್ಬೇಕು ಈಗ ಅನಿಸ್ತಾ ಉಂಟು. ಅಂದ್ರೆ ನಾನು ಇನ್ನು ಸಹ ಅವರಿಂದ ತಿಳ್ಕೊಳ್ಬೋದಿತ್ತು ಅಂತ. ಸೊ ಅಂದ್ರೆ ಅವರಲ್ಲಿ ಅಷ್ಟು ಜ್ಞಾನ ಉಂಟು, ನನಗೆ ಗೊತ್ತುಂಟು ಅವರಲ್ಲಿ, ಅಂದ್ರೆ ಅವರ ಪುಸ್ತಕಗಳೆಲ್ಲ ನಾನು ನೋಡಿದ್ದೆ. ಹಾಗಾಗಿ ಅವರಲ್ಲಿರುವ ಮೌಲ್ಯಗಳು ಇನ್ನು ಸಹ ಬೇಕು, ನನಗೆ ಅದೇ ಕಾಡ್ತಾ ಇತ್ತು. ನಾನೊಂದು ಪುಸ್ತಕ ಬರೀಲಿಕ್ಕೆ ಸಿದ್ಧಳಾದೆ, ಅಂದ್ರೆ ಸೊ ಹೀಗೆ ಒಂದು ಕವನದ ಪ್ರಿಂಟ್ ಮಾಡುವಂತ. ಫಸ್ಟಿಗೆ ಪುಸ್ತಕದ ಕಟ್ಟು ತಕೊಂಡೋಗಿ ಕೊಟ್ಟದ್ದೇ ಅವರಲ್ಲಿ. ಅಂದ್ರೆ ನನಗೊಂದು ಆಶೀರ್ವಾದ ಬೇಕು, ಮತ್ತೆ ಮುನ್ನುಡಿ ಬರೆದು ಕೊಡ್ಬೇಕು ಅಂತ. ಅವರಿಗೆ ಆಶ್ಚರ್ಯ ಇತ್ತು, ನಮ್ಮ ಕಾಲೇಜಲ್ಲಿರುವ ಸ್ಟೂಡೆಂಟ್ ನನಗೆ ಗೊತ್ತಿಲ್ಲದ ಹಾಗೆ ಪುಸ್ತಕವ ಅಂತ, ಅಂದ್ರೆ ಗೊತ್ತೇ ಆಗ್ಲಿಲ್ಲ ಅಂತ. ಆಗ ಹೌದು, ನಾನು ಒಂಥರ ನಿಮಗೆ ಗೊತ್ತಾಗದಾಗ ಅಂದ್ರೆ ಎಲೆಮರೆ ಕಾಯಿ ತರ ಅಂತ. ಅಂದ್ರೆ ಲೈಕ್ ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೆ, ಬಟ್ ನಿಮಗೆ ಗೊತ್ತಿರ್ಲಿಲ್ಲ ಅಂತ. ಹೌದೌದು. ಹಾಗಾಗಿ ಅದನ್ನು ಅವರು ಮುನ್ನುಡಿಯನ್ನು ಕೂಡ ಬರೆದು ಕೊಟ್ರು. ಆದ್ರೆ ಅನಿವಾರ್ಯ ಅಂದ್ರೆ ದುರದೃಷ್ಟವಶಾತ್ ಅದು ಇನ್ನು ಸಹ ಏನು ಪಬ್ಲಿಷ್ ಆಗ್ಲಿಲ್ಲ ಪುಸ್ತಕ. ಅಂದ್ರೆ ಅದಕ್ಕೇನು ಸಪೋರ್ಟ್ ಸಿಕ್ತಿಲ್ಲ ಇನ್ನು ಸಹ. ಎಂತ ಯಾವಾಗಾದ್ರೂ ಒಂದು ಸಮಯ ಕೂಡಿ ಬರ್ಬಹುದು. ಅಂದ್ರೆ ಬಹುಶಃ ಕೃಷ್ಣನೇ ಡಿಲೇ ಮಾಡ್ತಾ ಇದ್ದಾನೆ ಅಂತ ಅನಿಸ್ತದೆ, ಅಥವಾ ಬೇರೆ ಇದಕ್ಕೋಸ್ಕರ. ಹಾಗಾಗಿ ಅದು ಮುನ್ನುಡಿ ಬರ್ದಾಗಿದೆ, DTP ಎಲ್ಲ ಆಗಿದೆ, ಇನ್ನು
ಎಂತ ಪಬ್ಲಿಷ್ ಮಾಡುದು ಮಾತ್ರ ಬಾಕಿ. ಬಾಕಿ ಅಲ್ಲ. ಹೌದೌದು, ಪಬ್ಲಿಷ್ ಮಾಡ್ಬೇಕು ಆದಷ್ಟು ಬೇಗ ಆದಷ್ಟು. ಪಬ್ಲಿಷ್ ಆಗ್ಲಿ ಅಂತ ಅದೇ ಅಲ್ಲ. ಇಷ್ಟೆಲ್ಲ ಕ್ಷೇತ್ರದಲ್ಲಿ ಇದ್ದುಕೊಂಡು ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮರೆಯಲಾರದಂತಹ ಘಟನೆ ಅಥವಾ ಅನುಭವಗಳು ಇವೆಯಾ? ಅನುಭವ ತುಂಬಾ ಉಂಟು, ಹ್ಮ್. ಮರೆಯಲಾರದ ಘಟನೆಗಳು ತುಂಬಾ ಉಂಟು. ಅಂದ್ರೆ ಪ್ರತಿಯೊಂದು ಘಟನೆಗಳು ನನಗೆ ಮರೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಇಂತ ತೊಡಗಿದ ಮೇಲೆ, ಈಗ ನೀವು ಸಾಹಿತ್ಯದ ಬಗ್ಗೆ ಕ್ವಶನ್ ಹೌದು. ಕೇಳ್ತಾ ಇರೋದ್ರಿಂದ, ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದ ಮೇಲೆ ಒಂದು ವಿಶೇಷವಾದ ಅನುಭವ ಉಂಟು ಖಂಡಿತ. ಎಂತ ಅಂತ ಹೇಳಿ. ಹೇಳಿದ್ರೆ, ಮೊನ್ನೆ ನಾನು ಒಂದು ಕ್ಯಾಲಿಕಟ್ ಅಲ್ಲಿ ಒಂದು ಸಾಹಿತ್ಯ ಕ್ಯಾಂಪ್, ಅಂದ್ರೆ ಲಿಟ್ರೇಚರ್ ಕ್ಯಾಂಪ್ ಒಂದು ಆಯೋಜನೆಗೊಂಡಿತ್ತು. ಅದಕ್ಕೆ ನಾನು ಕೂಡ ಸೆಲೆಕ್ಟ್ ಆಗಿದ್ದೆ. ಹಾಗಾಗಿ ಅಲ್ಲಿಗೆ ಹೋಗಿದ್ದೆ, ಕೋಯಿಕೋಡ್ ಕ್ಯಾಲಿಕಟ್ಟಿಗೆ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಜನರು ಬಂದಿದ್ರು. ಬೇರೆ ಬೇರೆ ನಮ್ದು ಫಸ್ಟಿಗೆ ಹೋದ ಕೂಡ್ಲೆ ಒಂದು ಟೀಮ್ ಮಾಡಿದ್ರು, ಒಂದು 4 ಜನರದ್ದು. ನಮ್ಮ ಟೀಮಲ್ಲಿ ನಾನು, ಮತ್ತೆ ಒಂದು ತಿರುವನಂತಪುರಂನವರಿದ್ರು, ಮತ್ತೆ ಒಂದು ಕೋಯಿಕೋಡ್ನವರಿದ್ರು, ಮಲಯಾಳಿ ತ್ರಿಶೂರ್ನವರಿದ್ರು. ಮಲಯಾಳಿಗಳು. ನನಗೆ ಮಲಯಾಳ ಅಷ್ಟು ಗೊತ್ತಿಲ್ಲ. ಬರುದಿಲ್ಲ, ಬಟ್ ಸ್ಟಿಲ್ ಹಾಗಾಗಿ ಅಂದ್ರೆ ಅಡ್ಜಸ್ಟ್ ಮಾಡುವ ಅಂತ. ಹಾಗಾಗಿ ಅವರೊಟ್ಟಿಗೆ ಇದ್ದೆ. ಆ ಒಬ್ರು ಇವರು ಅದನ್ನ ಹೇಳಿದೆಲ್ಲ, ತಿರುವನಂತಪುರ. ಸೊ ಎಲ್ಲರೊಟ್ಟಿಗೆ ಮಾತಾಡಿ ಮಾತಾಡಿ ಒಳ್ಳೆ ಇದಾಯ್ತು, ಸ್ನೇಹ ಆಯ್ತು. ಮತ್ತೆ ಹೀಗೇನೆ ಮಾತಾಡಿರೋ ಫಸ್ಟಿಗೆ ಒಂದು ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರು. ಅಂದ್ರೆ ನಿಮ್ಮಲ್ಲಿ ವಿಷಯಗಳ ಬಗ್ಗೆ ಅಲ್ಲ. ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ಬುಕ್ ಪಬ್ಲಿಷ್ ಮಾಡಿದವರಿದ್ರೆ, ಸೊ ಅವರು ಏನಾದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿ ಟೀಮ್ ಅಲ್ಲಿ. ನಮ್ಮ ಟೀಮ್ ಇಂದ ಬುಕ್ ಪಬ್ಲಿಷ್ ಮಾಡಿದ್ದದ್ದು ಕೋಯಿಕೋಡ್ನಿಂದ ಬಂದಂತಹ ಆದಿತ್ಯ ಕೃಷ್ಣನ್ ಅಂತ. ಸೊ ಅವನು ಬುಕ್ ಪಬ್ಲಿಷ್ ಮಾಡಿದ. ಸೊ ಅವನ ಬುಕ್ ಅನ್ನು ಅವನು ಓದ್ಲಿಕ್ಕೆ ಹೋದ. ಸೊ ಆಮೇಲೆ ಬಂದು ನಮಗೆಲ್ಲ ಕೊಟ್ಟ. ಅಂದ್ರೆ ಅದು ಮಲಯಾಳದಲ್ಲಿ ಇತ್ತು. ಸೊ ನನಗೆ ನೋಡ್ತಾ ಇರೋ, ನನಗೆ ಮಲಯಾಳ ಓದ್ಲಿಕ್ಕೆ ಬರುದಿಲ್ಲ. ಸೊ ಹಾಗಾಗಿ ಆಮೇಲೆ ಹೇಳಿದ್, ನಾನು ಚಿತ್ರ ಆದ್ರೂ ನೋಡ್ತೇನೆ ಅಂತ ಹೇಳಿ. ಹಾಗಾಗಿ ಬುಕ್ ಓದ್ತಾ ಅಂದ್ರೆ ಓದ್ತಲ್ಲ, ಚಿತ್ರ ನೋಡ್ತಾ ಲಾಸ್ಟಿಗೆ ಒಂದು ಚಿತ್ರ ಇತ್ತು. ಎಂತ ಒಂದು ಹುಡುಗಿಯ ಚಿತ್ರ ಇತ್ತು. ನಾನ್ ಕೇಳಿದೆ, ಅಲ್ಲ ಮಾರಾಯ, ನೀನೊಂದು ಎಂತ ನಿನ್ನ ಒಂದು ಚಿತ್ರ ಹಾಕುದಲ್ಲ, ಒಂದು ಫೋಟೋ ಬರ್ದದ್ದು ನಿಂದೊಂದು ರೈಟರ್ ಇದ್ದು ಚಿತ್ರ ಹಾಕುದಲ್ವಾ, ಇವಳದ್ದು ಯಾಕೆ ಹಾಕಿದ್ದಿ ಅಂತ. ಮತ್ತೆ ನೋಡೋ ಗೊತ್ತಾಯ್ತು, ಅದು ಅವನೇ ಅವಳು ಅಂತ. ಆದಿತ್ಯನೇ ಮುಂಚೆ ಹುಡುಗಿ ಆಗಿತ್ತ, ಆಮೇಲೆ ಹುಡುಗ ಆದದ್ದು ಅಂತ. ಹೌದು. ಅಂದ್ರೆ 1 ವರ್ಷ ಆಗಿತ್ತಷ್ಟೇ ಹುಡುಗಿ ಇದ್ದವಳು ಹುಡುಗ ಆದದ್ದು. ಆಕ್ಚುಲಿ ನಾನು ಈಗ ಮೂವೀಸ್ ಅಲ್ಲೆಲ್ಲ ನೋಡಿದ್ದೆ, ನಾನು ಇದೆಲ್ಲ ಫಸ್ಟ್ ಅನುಭವ. ಸೊ ಮೂವೀಸ್ ಅಲ್ಲೆಲ್ಲ ನೋಡಿರುವಾಗ ಹೇಗೆ ಹುಡುಗ ಇದ್ದವರು ಹುಡುಗಿಯರಾಗುದು ಹೆಚ್ಚು ಕೇಸಲ್ಲಿ. ನನಗೆ ಶಾಕ್ ಆಯ್ತು. ಅಂದ್ರೆ ಅವನು ಯಾವ ರೀತಿ ಇದ್ದ ಅಂತ ಹೇಳಿದ್ರೆ, ನನಗೆ ಈಗ ಸಮಾನತ್ಲೆ ಬರ್ತದೆ. ಯಾಕಂದ್ರೆ ಅವನು ಯಾವ ರೀತಿ ಇದ್ದ ಅಂತ ಹೇಳಿದ್ರೆ, ಲೈಕ್ ಹುಡುಗರೇ ಅಂತ ಹೇಳಿ ಅನಿಸುದು. ಒಂದು ಸ್ವಲ್ಪ ಸಹ ಹುಡುಗಿಂತ ಗೊತ್ತೇ ಆಗುದಿಲ್ಲ. ಅವನಿಗೆ ಬಿಯರ್ಡ್ ಬಂದಿತ್ತು, ಗಡ್ಡ ಎಲ್ಲ ಬಂದಿತ್ತು, ಮತ್ತೆ ಶರ್ಟ್ ಕಟ್ಟೆಲ್ಲ ಕೂದಲೆಲ್ಲ, ಈಗ ನಡೆಯುವ ಶೈಲಿ ಆಗಿರ್ಬೋದು, ಹುಡುಗರೇ ಏನು ಗೊತ್ತೇ ಆಗುದಿಲ್ಲ ಹುಡುಗಿ ಅಂತ. ನನಗೆ ಅಂತೂ ತುಂಬಾ ಶಾಕ್ ಆಯ್ತು. ಮತ್ತೆ ಅಂದ್ರೆ ಹೆಮ್ಮೆ ಸಹ ಆಯ್ತು. ಅಂದ್ರೆ ಅಂದ್ರೆ ಒಂದು ಬುಕ್ ಪಬ್ಲಿಷ್ ಮಾಡಿದವ, ಮತ್ತೆ ಈಗ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದವನು. ಅಂದ್ರೆ ಸಪೋರ್ಟ್ ಮಾಡಿದ್ರು ಅಂತ. ಅಂದ್ರೆ ಆ ಒಂದು ಏನು, ಈಗ ಹುಡುಗಿ ಆಗಿರುವಾಗ, ಹೌದು, ಲಿಂಗ ಪರಿವರ್ತನೆ. ಹುಡುಗಿ ಆಗಿರುವಾಗ ಬಹಳಷ್ಟು ಸಂಕಟದಲ್ಲಿದ್ದಂತೆ ಅವನು. ಅಂದ್ರೆ ಒಂಥರ ಜೈಲಲ್ಲಿದ್ದ ಹಾಗೆ. ಅಂದ್ರೆ ಮನಸ್ಸಿನ ಫೀಲಿಂಗ್ಸ್ ಗಳು ಗೊತ್ತಾಯ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಈಗ ಹುಡುಗಿಯರಾಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಹುಡುಗರ ಫೀಲಿಂಗ್ಸ್ ಇದ್ರೆ, ಅಂದ್ರೆ ಅದೊಂದು ಸರಿ ಈಗ ಆಗಿರ್ಬೇಕು. ಹೌದೌದು. ಅಂದ್ರೆ ಈಗ ನಾನು ಹುಡುಗಿಯಾಗಿ ಇರ್ಬಾರ್ದು ಅಂತಲೇ ಆಗ್ತಿತ್ತಂತೆ ಅವನಿಗೆ. ಅಂದ್ರೆ ಹುಡುಗರ ಅದೇ ಭಾವನೆಗಳು ಬರುವಂತದ್ದು, ಗೊತ್ತಾಯ್ತಾ. ಸೊ ಹಾಗಾಗಿ ಅವನೊಂಥರ ಜೈಲಲ್ಲಿ ಇದ್ದ ಹಾಗೆ. ಎಷ್ಟೋ ಸಲ ನಾನು ಸಾಯ್ತೇನೆ, ಸಾಕು, ನನಗೆ ಈ ಹುಡುಗಿ ಲೈಫ್ ಬೇಡವೇ ಬೇಡ ಅಂತ ಹೇಳಿ ಅನಿಸಿದೆ ಅಂತೆ ಅವನಿಗೆ. ಸೊ ಆಮೇಲೆ ಏನು, ಇದು ಮನೆಯವರಲ್ಲಿ ಹೇಳ್ತಾನಂತೆ ಹೀಗೆ ಅಂತ, ನನಗೆ ಆಗುದಿಲ್ಲ, ಈ ಒಂದು ಬೇಡ. ಮತ್ತೆ ಅವರು ಒಪ್ಪಿಗೆ ಕೊಟ್ಟು ಹುಡುಗ ಆಗಿ ಪರಿವರ್ತನೆ ಆದಂತೆ. ಅಂದ್ರೆ ಈಗ ಅವನು ತುಂಬಾ ಖುಷಿಯಾಗಿದ್ದಾನಂತೆ. ಲೈಕ್ ಅಂದ್ರೆ ಹುಡುಗರ ಭಾವನೆ ಸಹ ಮನಸ್ಸಲ್ಲಿರುವಂತದ್ದು, ಹೊರಗಿನ ನೋಡ್ಲಿಕ್ಕೂ ಹುಡುಗನೇ.
So ಅದೊಂದು ನನಗೆ ಆ ಒಂದು ಘಟನೆ ಉಂಟಲ್ಲ ಅದೊಂದು ಮರಿಲಿಕ್ಕೆ ಆಗುದಿಲ್ಲ. ಈಗ ನನಗೆ ಅವನು ತುಂಬಾ ಅದ್ರ ಬಗ್ಗೆ ನಾಲೆಜ್ ಅನ್ನ ಹೇಳಿದ್ದಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ನಾವು ಒಂದೇ ಟೀಮ್ ಅಲ್ಲಿ ಇದ್ದವರಲ್ಲ, 4 ಜನ ಒಂದು ಟೀಮ್ ಅಲ್ಲಿ ಇದ್ದವು ನಾವು. ಆಗ ತುಂಬಾ ಹೇಳಿದ್ದಾನೆ, ಲೈಕ್ ಪ್ರತಿಯೊಂದು ಡೀಟೇಲ್ಡ್ ಆಗಿ ಹೇಳಿದ್ದಾನೆ. ಅವನಿಗೆ ಆ ಹುಡುಗಿ ಅನ್ನುವುದೇ ಒಂದು ಬೇಸರದ ಬೇಸರ ಆಗಿರ್ಬೋದು. ಹುಡುಗಿಯ ಫೋಟೋವನ್ನೆಲ್ಲ ತೋರಿಸಿದ್ದಾನೆ ಅವನು. ಈಗಂತೂ ಫುಲ್ ಕಂಪ್ಲೀಟ್ ಆಗಿ ಆಗಲೇ ಗೊತ್ತೇ ಆಗುದಿಲ್ಲ, ಹುಡುಗಿ ತರನೇ ಕಾಣ್ತಿದ್ಲು, ಹುಡುಗ ಇರೋ ಹುಡುಗ ತರನೇ ಕಾಣ್ತಿದ್ದಾನೆ ಹಾಗೆ.